ಹಸುಗಳಲ್ಲಿ ಗರಿಷ್ಠ ಭಾರತೀಯ ತಳಿಗಳು 22 ವರ್ಷಗಳ ಕಾಲ ಬದುಕುತ್ತವೆ. ಆದರೆ ಸುಬ್ರಾವ್ ಅವರ ನಾಗಿ ಎಂಬ ಹಸು 32 ವರ್ಷ ಬದುಕಿದ್ದು ವಿಶೇಷ. ದೇಶಿ ತಳಿಯ ಹಳ್ಳಿಕಾರು ಹಸು ಹೆಚ್ಚು ಅಂದ್ರೆ 22 ವರ್ಷಗಳ ಕಾಲ ಬದುಕಬಹುದು. ಆದರೆ ಸಾಗರ ತಾಲೂಕು ಎಡಚಿಗಳೆ ಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಗೋಳಿ ಗ್ರಾಮದ ಹಸುವೊಂದು ಪಶು ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಎಂಬಂತೆ 32 ವರ್ಷದ ಸುದೀರ್ಘ ಜೀವನ ಮುಗಿಸಿ ಕೊನೆಯುಸಿರೆಳೆದಿದೆ. ಇವರ ಗಿಡ್ಡ ತಳಿಯ ನಾಗಿ ಎಂಬ ಹೆಸರಿನ ಹಸು ಬರೋಬ್ಬರಿ 32ನೇ ವಯಸ್ಸಿನಲ್ಲಿ ಪ್ರಾಣವನ್ನ ಬಿಟ್ಟಿದೆ. ನಾಗಿ ತನ್ನ ಜೀವಿತಾವಧಿಯಲ್ಲಿ 24 ಕರುಗಳಿಗೆ ಜನ್ಮವನ್ನ ನೀಡಿದೆ. ಈ ಹಸು ಸುಬ್ರಾವ್ ಅವರ ಮನೆಯಲ್ಲಿಯೇ ಹುಟ್ಟಿದ ಅಪ್ಪಟ ಮಲೆನಾಡು ಗಿಡ್ಡ ತಳಿ. ನಾಗಿ ತಾಯಿಯ ಹೆಸರು ಮಂಜಿ. ಮಲೆನಾಡು ಗಿಡ್ಡ ಅಂದ್ರೆ ಅವು ಮನೆಯಲ್ಲಿ ಮೇಯುವುದೇ ಇಲ್ಲ. ಇವು ಹೆಚ್ಚಾಗಿ ಗುಡ್ಡ ಏರಿ ಹಳ್ಳ ದಾಟಿ ಮೇಯುವಂತಹ ನಾಟಿ ಹಸುಗಳು. ಎಲ್ಲೂ ಬೇಲಿಯನ್ನ ಹಾರದೆ ಅತ್ಯಂತ ಸೌಮ್ಯ ಸ್ವಭಾವದಿಂದ ಜೀವಿಸಿದ್ವೆ. ಅಲ್ಲದೆ ಒಂದು ದಿನಕ್ಕೆ 3.5 ಲೀಟರ್ ಹಾಲನ್ನ ನೀಡ್ತಾ ಇತ್ತು. ನಾಗಿ ಕಳೆದ ತಿಂಗಳು ಕೊಟ್ಟಿಗೆಯಲ್ಲಿ ಜಾರಿ ಬಿದ್ದು ಕಾಲುವನ್ನ ಮುರಿದುಕೊಂಡಿತ್ತು. ಈ ವೇಳೆ ಅದಕ್ಕೆ ಚಿಕಿತ್ಸೆ ನೀಡಲಾಗಿತ್ತು. ಆದರೂ ಕೂಡ ಕಳೆದ ಕೆಲ ದಿನಗಳ ಕಾಲ ಮೇಯುವುದನ್ನ ಬಿಟ್ಟಿತ್ತು. ಇನ್ನು ಭಾನುವಾರ ನಾಗಿ ತನ್ನ ಬದುಕಿನ ಪಯಣವನ್ನ ಮುಗಿಸಿದ್ದಾಳೆ. ಅಂದಹಾಗೆ ನಾಗಿ ಸೇರಿದಂತೆ ತಮ್ಮ ಮನೆಯ ಎಲ್ಲಾ ಹಸುಗಳ ಬಗ್ಗೆ ಸುಬ್ರಾವ್ ಅವರು ದಾಖಲಾತಿಯನ್ನಿಟ್ಟುಕೊಂಡಿದ್ದಾರೆ. ಇನ್ನು ಇಂತಹ ಅಪರೂಪದ ತಳಿಗಳ ನ್ಯಾಷನಲ್ ಡೈರಿ ಆಫ್ ಇಂಡಿಯಾದ ಡಾಕ್ಟರ್ ರಮೇಶ್ ಅವರು ನಾಗಿ ತಳಿಯ ಬಗ್ಗೆ ಸಂಶೋಧನೆ ಹಾಗೂ ನಾಗಿಯ ಜೀನ್ಸ್ ಬಗ್ಗೆ ಸಂಶೋಧನೆಯನ್ನ ನಡೆಸಿದ್ದಾರೆ.